ಬಿಜೆಪಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದೆಯಾ? ಇದ್ರೆ ಅದನ್ನ ಬಿಟ್ಟು ಮಹಾತ್ಮ ಗಾಂಧಿ ಪ್ರತಿಮೆಯ ಬಳಿ ಹೋಗಿ ಕುಳಿತದ್ದು ಯಾಕೆ ಅಂತ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಐವನ್ ಡಿಸೋಜಾ ಪ್ರಶ್ನೆ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳು, ಬರಪೀಡಿತ ಸಮಸ್ಯೆಗಳು, ಜನರ ಸಮಸ್ಯೆಗಳು ತುಂಬಿ ತುಳುಕ್ತಾ ಇದೆ. ಅದನ್ನ ಸದನದಲ್ಲಿ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳಲು ಬಿಜೆಪಿಯವರ ಗದ್ದಲದಿಂದ ಸಾಧ್ಯವಾಗಿಲ್ಲ. ಮಾತ್ರವಲ್ಲದೆ ಬಜೆಟ್ ಮಂಡನೆ ಸಮಯದಲ್ಲೂ ಗದ್ದಲ ಕೋಲಾಹಲವನ್ನ ನಡೆಸಿ ಬಹಿಷ್ಕರಿಸಿ ಹೊರ ನಡೆದಿದ್ದಾರೆ. ರಾಜ್ಯದ ಜನತೆಯ ಜೊತೆ ಚೆಲ್ಲಾಟವಾಡ್ತಾ ಇರುವುದು ಎಷ್ಟು ಸಮಂಜಸ ಎಂದು ಕಿಡಿಕಾರಿದ್ದಾರೆ. ಯಡಿಯೂರಪ್ಪರ ಬಗ್ಗೆ ದೇವದುರ್ಗದಲ್ಲಿ ಶಾಸಕರಿಗೆ ಆಮಿಷವನ್ನ ಒಡ್ಡಿರ್ತಕ್ಕಂಥ ವಿಚಾರಗಳು ನಿಮ್ಮ ಗಮನಕ್ಕೆ ಬಂದರೆ, ಈ ವಿಚಾರದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಡಿಯೂರಪ್ಪನವರು ನೋಡಿ, ಇವತ್ತು 10 ಜನ ನಮ್ಮಲ್ಲಿ ಆಗಿದ್ದಾರೆ. ಡಾಕ್ಟರ್ ಸುಧಾಕರ್ ಅವರು ಸೇರಿದ್ದಾರೆ, ಬೊಮ್ಮಾಯಿ ಸೇರಿದ್ದಾರೆ. ನೀವು ಬನ್ನಿ, ನಾಳೆ BC ಪಾಟೀಲ್ ಬರ್ತಾರೆ. ನಾವು ಸಭಾಧ್ಯಕ್ಷರಿಗೆ ದುಡ್ಡು ಕೊಟ್ಟು ಸೆಟ್ ಮಾಡಿದ್ದೇವೆ, 50 ಕೋಟಿ ಕೊಟ್ಟಿದ್ದೇವೆ. ಜಡ್ಜಿಗಳನ್ನು ಸೆಟ್ ಮಾಡಿದ್ದೇವೆ, ನಿಮ್ಮನ್ನು ಡಿಸ್ಕ್ವಾಲಿಫೈ ಆಗದಾಗೆ. ಮತ್ತು ಅದಕ್ಕೆ ಬೇರೆ ಬೇರೆ ಜನರ ಹೆಸರನ್ನ ಹೇಳ್ತಾ ಇರ್ತಾರೆ. ನಿಮಗೆ 10 ಕೋಟಿ ಕೊಡ್ತೇವೆ, ಅದು ರೆಡಿ ಇದೆ ಕ್ಯಾಶು, ಅದು ಬಂದು ತಗೊಂಡೋಗಿ. ಮತ್ತೆ ನಿಮಗೆ ಇರುವಂಥದ್ದು ನೆಕ್ಸ್ಟು ನಿಮಗೆ ಮಂತ್ರಿ ಮಾಡ್ತೀವಿ, ಮತ್ತು ಮುಂದಿನ ಇಲೆಕ್ಷನ್ಗೆ ನೀವು ನಿಂತರೆ ಸಾಕು, ಆ ಖರ್ಚು ನಾವು ನೋಡ್ತೀವಿ. ಎಷ್ಟು ಜನರಿಗೆ ನಾವು ಮಂತ್ರಿ ಮಾಡ್ತೇವೆ, ಎಷ್ಟು ಜನರಿಗೆ ನಾವು ಖರ್ಚು ನೋಡ್ತೇವೆ, ಎಷ್ಟು ಜನರ ಬಗ್ಗೆ ನಾವು ಕೇರ್ ತಗೊಳ್ತೇವೆ ಅಂತೇಳುವ ಮಟ್ಟದಲ್ಲಿ ಇವತ್ತು BJP ಅವರು